ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡ್ತೇವೆ, ಇಂಥ ಕಾಂಪಿಟೇಷನ್ ಎಲ್ಲ ಮಾಡ್ತೇವೆ, ಇದೆಲ್ಲ ಕೇಳಬೇಕಂತ ಆಗ್ತದೆ ಕೆಲವೊಮ್ಮೆ. ಒಂದು ವೇಳೆ ನಿಮಗೂ ಕೂಡ ಡೌಟ್ ಇದ್ರೆ ನನಗೆ ಮೆಸೇಜ್ ಹಾಕಿ, ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸ್ತೇನೆ. ಯಾವ ಪೋಸ್ಟ್ ಕೂಡ ಡಿಲೀಟ್ ಆಗಲಿಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಸೊ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡುವ ಅಂತ ಆಯಿತು. ಇವತ್ತು ನಾನು ಬೆಳಿಗ್ಗೆ ಏನು ಜೋಡಿ ಸ್ಪರ್ಧೆ ಕಾಂಪಿಟೇಷನ್ ಇಟ್ಟಿದ್ನೋ, ಸೊ ತುಂಬ ಜನ ತುಂಬ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಅದು ಅವರ ಒಪಿನಿಯನ್ ಆಗಿರ್ಬೋದು, ಬಟ್ ಅದರಿಂದ ಇನ್ನೊಬ್ಬರಿಗೆ ಅಥವಾ ಆ ಒಂದು ಜೋಡಿ ಸ್ಪರ್ಧೆ ಕಾಂಪಿಟೇಷನ್ ಇಟ್ಟವರಿಗೆ ಎಷ್ಟು ಹರ್ಟ್ ಆಗ್ಬೋದು ಅಂತ ಯೋಚನೆ ಮಾಡಿ ಮಾತಾಡಿ. ಸೊ ಹಾಗಾಗಿ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡುವ ಅಂತ ಹೇಳಿ ಬ್ಲಾಗ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಒಂದು 6 ರಿಂದ 7 ಜನ ನನಗೆ ಮೆಸೇಜ್ ಮಾಡಿದ್ರಿ. ಏನು ಅಂತ ಹೇಳಿದ್ರೆ, ನಾವು ಫೋಟೋ ಕಳಿಸಿದ್ದೇವೆ, ಬಟ್ ನಮ್ಮ ಫೋಟೋ ಇಲ್ಲ ಅದರಲ್ಲಿ. ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಫೋಟೋ ಕಾಣಿಸ್ತಾ ಇಲ್ಲ, ಮತ್ತೆ ಇಷ್ಟು ನಂಬರಿಂದ ಮೇಲೆ ಫೋಟೋಗಳು ಬರ್ತಾ ಇಲ್ಲ, ಹಾಗೆ ಹೀಗೆ ಅಂತ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ. ಅದು ಯಾಕೆ ಆ ಥರ ಮಾಡ್ತಿದ್ರಿ, ನೀವೆಲ್ಲ ನಮ್ಮ ಡಿಲೀಟ್ ಮಾಡಿರಬೇಕು, ನಮಗೆ ಹೈಯೆಸ್ಟ್ ಲೈಕ್ ಬಂದಿದೆ, ಹಾಗೆ ಹೀಗೆ ಅಂತ. ಸೊ ನಾನು ಒಂದು ವಿಷಯ ಹೇಳ್ತೇನೆ. ನಾನು ನಿಜವಾಗ್ಲೂ ಇವತ್ತು ವಿಡಿಯೋ ಹಾಕೋಳೆ ಅಲ್ಲ, ಯಾಕಂತ ಹೇಳಿದ್ರೆ ನಾನು ನಿನ್ನೆ ಎಲ್ರಿಗೂ ಮೆಸೇಜ್ ಹಾಕಿದ್ದೇನೆ. 2 ದಿವಸ ಲೇಟ್ ಆಗುತ್ತೆ, ಹುಷಾರಿಲ್ಲ, ಹಾಸ್ಪಿಟಲಲ್ಲಿ ಇದ್ದೇವೆ. ಆದರೂ ಕೂಡ ನಿಮ್ಮ ರಿಕ್ವೆಸ್ಟ್ ಮೇಲೆಗೆ ಇಲ್ಲಿ ಇದ್ದು ಕೂಡ ಅಷ್ಟು ಕಷ್ಟದಲ್ಲಿ ಕೂಡ ವಿಡಿಯೋ ಮಾಡಿ ಹಾಕಿದ್ದೇನೆ, ಕರೆಕ್ಟ್ ಅಲ್ವಾ? ಅದರಲ್ಲೂ ಕೂಡ ಇಷ್ಟೆಲ್ಲ ಹೇಳುವಾಗುಂಟಲ್ಲ, ತುಂಬ ಬೇಜಾರಾಗುತ್ತೆ. ನನಗೆ ಗೊತ್ತಿದೆ ನಾನು ಎಲ್ಲೂ ಕೂಡ ಮೋಸ ಮಾಡಲಿಲ್ಲ ಅಂತ ಹೇಳಿ. ಆ್ಯಂಡ್ ಅದೊಂದು ಪುಣ್ಯ ಕ್ಷೇತ್ರದಲ್ಲಿ ಒಂದು ವಿನ್ನರ್ ಸೆಲೆಕ್ಷನ್ ಕೂಡ ಮಾಡಿಸಿದ್ದೇವೆ. ಮತ್ತು ತುಂಬ ಜನ ನನಗೆ ಹೇಳ್ತಿದ್ದಾರೆ, ಅಂದರೆ ಇವತ್ತು ಯಾರು ಹೈಯೆಸ್ಟ್ ಲೈಕ್ ಬಂದಿದೋ, ಸೊ ಅವರದು ಫೇಕ್ ಲೈಕ್ಸ್ ಆಗಿರಬೇಕು ಮೇಡಮ್, ಅವರಿಗೆ ಬರೀ 12 ಕಮೆಂಟ್ಸ್ ಇದೆ, ಮತ್ತೆಂತ ನಮಗೆಲ್ಲ ಜಾಸ್ತಿ ಕಮೆಂಟ್ಸ್ ಇದೆ, 120 130 ಕಮೆಂಟ್ಸ್ ಇದೆ. ಒಂದು ವೇಳೆ ಅವ್ರು ಲೈಕ್ ಮಾಡೋರಿದ್ರೆ ಕಮೆಂಟ್ ಮಾಡ್ಬೋದಿತ್ತಲ್ವಾ ಅಂತ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ. ಇದರಲ್ಲಿ ಯೂಟ್ಯೂಬಲ್ಲಿ ನನಗೆ ಫೇಕ್ ಲೈಕ್ಸ್ ಬಂದರೆ ಗೊತ್ತಾಗೋದಿಲ್ಲ, ಅದಕ್ಕೆ ನಾನು ಹೈಯೆಸ್ಟ್ ಲೈಕಿಗೆ ಪ್ರೈಸ್ ಇಡೋದಿಲ್ಲ ಅಂತ. ಬಟ್ ನೀವೇ ರಿಕ್ವೆಸ್ಟ್ ಮಾಡಿದ್ರಿ, ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ. ಲಾಸ್ಟ್ ಸೀಸನ್ 1 ಅಲ್ಲಿರುವಾಗ ಹೇಳಿದ್ರಿ ಹೈಯೆಸ್ಟ್ ಲೈಕಿಗೆ ಕೂಡ ಪ್ರೈಸ್ ಕೊಡಿ ಅಂತ. ಸೊ ನಿಮ್ಮ ಒಂದು ರಿಕ್ವೆಸ್ಟ್ ಮೇಲೆಗೆ ನಾವು ಈ ಸಲ ಹೈಯೆಸ್ಟ್ ಲೈಕ್ಸ್ಗೆ ಪ್ರೈಸ್ ಕೊಟ್ಟಿದ್ದೇವೆ. ಅದರಲ್ಲಿ ಅವ್ರು ಮೋಸ ಮಾಡಿದ್ರೆ ಅದು ಅವರಿಗೆ, ಓಕೆನಾ? ನಾವು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಹೋಗಿ ನಾವು ಸೆಲೆಕ್ಷನ್ ಮಾಡಿಸಿದ್ದೇವೆ. ಅದರದ್ದು ಏನು ಅವರು ಏನು ಹೇಳ್ತೇವೆ, ಅವರು ಕೆಲವರು ಲೈಕ್ಸ್ ಮಾಡಿದವರು ಕಮೆಂಟ್ ಮಾಡಬೇಕು ಅಂತಲೇ ಏನು ಇಲ್ಲ, ಅದು ರಿಯಲ್ ಲೈಕ್ಸ್ ಕೂಡ ಆಗಿರ್ಬೋದು ಅಥವಾ ಫೇಕ್, ಅದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಅವರ ಪರಿಚಯ ಕೂಡ ಇಲ್ಲ. ಮತ್ತು ತುಂಬ ಜನಗೆ ಆ ಥರ ಹೇಳಿದ್ದಕ್ಕೆ ನನಗೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡ್ತೇವೆ, ಇಂಥ ಕಾಂಪಿಟೇಷನ್ ಎಲ್ಲ ಮಾಡ್ತೇವೆ, ಇದೆಲ್ಲ ಕೇಳಬೇಕಂತ ಆಗ್ತದೆ ಕೆಲವೊಮ್ಮೆ. ಮತ್ತು ಕೆಲವರು ಮಾಡಲೇಬಾರ್ದು ಅಂತ ಅನ್ನುವಂಥ ಇಂಟೆನ್ಷನಿಂದ ಕೂಡ ಹೇಳಿರ್ತಾರೆ. ಕೆಲವು ನಂಬರ್ಸಿಂದೆಲ್ಲ ಮೆಸೇಜ್ ಬರ್ತುಂಟು, ನಾವು ಅವರನ್ನು ಶೇರ್ ಮಾಡಿದ್ದೇವೆ, ಅವ್ರದ್ದು ಜಾಸ್ತಿ ಬರಬೇಕಿತ್ತು, ನೀವು ನನಗೆ ಮೋಸ ಮಾಡಿದ್ರಿ, ಹಾಗೆ ಹೀಗೆ ಅಂತ. ಮೋಸ ಮಾಡಿದ್ರೆ ನಿಮಗೆ ಅಷ್ಟು ಡೌಟ್ ಇದೆ, ನಾನು ಯಾರು ಬೇಕಿತ್ತು, ನನಗೆ ಒಂದು 7-8 ಜನ ನನಗೆ ಮೆಸೇಜ್ ಹಾಕಿದ್ದು, ಅವರಿಗೆಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸಿದ್ದೇನೆ. ಒಂದು ವೇಳೆ ನಿಮಗೂ ಕೂಡ ಡೌಟ್ ಇದ್ರೆ ನನಗೆ ಮೆಸೇಜ್ ಹಾಕಿ, ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ಕಳಿಸ್ತೇನೆ. ಯಾವ ಪೋಸ್ಟ್ ಕೂಡ ಡಿಲೀಟ್ ಆಗಲಿಲ್ಲ, ಮತ್ತು ಎಷ್ಟು ಲೈಕ್ಸ್ ಇದೆ ಅಂತ ಅದರಲ್ಲಿ ಇದೆ, ಓಕೆನಾ? ಮತ್ತು ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ 1.1 1.2 ಆ ಥರ ಲೈಕ್ಸ್ ಬರೋದು, 1.215 1215 220 ಆ ಥರ ಬರೋದಿಲ್ಲ, ಓಕೆನಾ? ಕಮ್ಯುನಿಟಿ ಪೋಸ್ಟಲ್ಲಿ ಎಷ್ಟು ಬಂದಿದೆ ಈ ಸಲ? 1600 ಲೈಕ್ಸ್ ಬಂದವರಿಗೆ ನಾನು ಫಸ್ಟ್ ಇದು ಹೈಯೆಸ್ಟ್ ಲೈಕ್ ಅಂತ ನಾನು ಕೌಂಟ್ ಮಾಡಿದ್ದೇನೆ. ಅದಕ್ಕಿಂತ ಜಾಸ್ತಿ ಯಾರಿಗೂ ಕೂಡ ಬರಲಿಲ್ಲ, ಓಕೆನಾ? ನಾನೆಲ್ಲ ನೋಡಿಯೇ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಮೊನ್ನೆ 19 ತಾರೀಕಿನ 12 ಗಂಟೆ ರಾತ್ರಿ ತನಕ ಯಾರಿಗೆ ಲೈಕ್ಸ್ ಬಂದಿದೋ, 150 ಲೈಕ್ಸ್ ಬಂದಿದೋ ಅವರನ್ನು ಸೆಲೆಕ್ಟ್ ಮಾಡಿದ್ದೇನೆ ಅಂತ ಹೇಳಿದ್ದೇನೆ. ಅದು ಕೂಡ ಹೌದು. ಒಂದು ವೇಳೆ ನಿಮಗೆ ಅಷ್ಟು ಡೌಟ್ ಇದ್ದರೆ, ನಾನು ಅದು ಬರೆದಿಟ್ಟದ್ದು ಮನೆಯಲ್ಲಿದೆ, ಈಗ ನಾನು ಹಾಸ್ಪಿಟಲಲ್ಲಿದ್ದೇನೆ, ನಾನು ಬೇಕಾದ್ರೆ ಹಸ್ಬೆಂಡ್ ಅದು ತರಲಿಕ್ಕೆ ಹೇಳ್ತೇನೆ, ನಾನು ಅದನ್ನು ನಿಮಗೆ ಬೇಕಾದರೆ ಫೋಟೋ ತೆಗೆದು ಕಳಿಸ್ತೇನೆ. ಯಾರಿಗಾದ್ರು ಬೇಕಿದ್ರೆ ನನಗೆ ಮೆಸೇಜ್ ಹಾಕಿ, ನಾನು ನಿಮಗೆ ಫೋಟೋ ತೆಗೆದು ಕಳಿಸ್ತೇನೆ, ನೋ ಪ್ರಾಬ್ಲಮ್. ಅದು ಬಿಟ್ಟು ಮೋಸ ಮಾಡಿದ್ದೇವೆ ಮತ್ತೆ ಎಂತ ಇದು ನೀವು ಸಬ್ಸ್ಕ್ರೈಬ್ಗೋಸ್ಕರ ಮಾಡಿದಂತಹ ಅಂತ ಅದೊಂದು ವರ್ಡ್ ಯೂಸ್ ಮಾಡಿದ್ರಪ್ಪ ಯಾರು, ಗಿಮಿಕ್ ಅಂತ ಹೇಳಿದರು. ಅಲ್ಲ, ನಾವು ಕಾಂಪಿಟೇಷನ್ ಇಡೋದು ಒಂದು ಹೆಲ್ದಿ ಕಾಂಪಿಟೇಷನ್ ಇರಲಿ ಅಂತ, ಓಕೆನಾ? ಇದರಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗೋದಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ನೋಡಿ ಇಂಟ್ರೆಸ್ಟಲ್ಲಿ, ಅದು ಪ್ರಶ್ನೆ. ಅಂದರೆ ಪಾರ್ಟಿಸಿಪೇಟ್ ಮಾಡೋದೊಂದು ಖುಷಿ, ಅದಕ್ಕೆ ಪ್ರೈಸ್ ಸಿಗಲೇಬೇಕು ಅಂತೇನಿಲ್ಲ. ಕೆಲವರು ಅದಕ್ಕೆ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ ಪಾಪ. ನಾನು ಮೊನ್ನೆ ನೋಡಿದೆ, ನನ್ನ ಸ್ಟೇಟಸಲ್ಲೇ ಸಾಧಾರಣ ಒಂದು 10-15 ಜನ 1000 ಒಬ್ಬರಿಗೆ ಲೈಕ್ ಬಂದಿದೆ. ಸೊ 10-15 ಜನ ನನ್ನ ಸ್ಟೇಟಸಲ್ಲಿ ನಾನು ನೋಡಿದ್ದೇನೆ ಅವರದ್ದು ಶೇರ್ ಆದ್ದು. ಅಷ್ಟೆಲ್ಲ ಪಾಪ ಶೇರ್ ಮಾಡಿದ್ದಾರೆ, ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಅವರಿಗೂ ಕೂಡ ಬೇಜಾರಿರುತ್ತೆ. ಆದರೆ ನನಗೆ ಹೇಳಿಲ್ಲ ಅವರು, ನನ್ನದು 1000 ಲೈಕ್ಸ್ ಬಂದಿದ್ದು, ನಾನು ಅಷ್ಟು ಕಷ್ಟಪಟ್ಟಿದ್ದೆ, ನನಗೆ ಯಾಕೆ ಕೊಡಲಿಲ್ಲ ಅಂತ ಅವ್ರು ಹೇಳಿಲ್ಲ. ಆದರೆ ಬಾಕಿಯವರು ತುಂಬ ಜನ ಹೇಳ್ತಿದ್ದಾರೆ. ನನಗೆ ಅದು ಯಾಕೆಂತ ಹೇಳಿದರೆ, ನನಗೆ
ಈ ಟೈಮಲ್ಲಿ ಕೂಡ ಹೇಳ್ತಾರಲ್ಲ, ನಾನು ಹೇಳಿದ್ದೇನೆ ಹಾಸ್ಪಿಟಲಲ್ಲಿ ಇದ್ದೇನೆ ಆದರೂ ವಿಡಿಯೋ ಮಾಡ್ತಿದ್ದೇನೆ ಹಾಗೆ ಹೀಗೆ ಅಂತ, ಆದರೂ ಒಂಚೂರು ಕನಿಕರ ಇಲ್ಲ ಅಲ್ವಂತ ಆಗ್ತದೆ ನನಗೆ. ಈ ಥರ ಹೆಲ್ದಿ ಕಾಂಪಿಟೇಷನ್ ಇಟ್ಟರು ಕೂಡ ಇಷ್ಟೆಲ್ಲ ಜಗಳ ಬೇಕಾ ಅಂತ. ನಾನು ಅವ್ರು ಜಗಳ ಮಾಡಲಿಕ್ಕೆ ಏನು ಹೋಗಲಿಲ್ಲ, ನಾನು ಇದ್ದದಲ್ಲಿದ್ದಾಗೆ ಹೇಳಿದ್ದೇನೆ. ಸೊ ಇದರಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದರೆ ನನಗೆ ಹರ್ಟ್ ಆಗಿತ್ತು. ಸೊ ಅದನ್ನು ನಾನು ಹೇಳ್ಕೊಂಡೆ. ನಿಮ್ಮ ಒಪಿನಿಯನ್ ನೀವು ಶೇರ್ ಮಾಡ್ಕೊಂಡಿದ್ರೆ ಖಂಡಿತ ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ನಮ್ಮಾಚೆ ಕೂಡ ಸ್ವಲ್ಪ ನೋಡಿ, ಯಾಕಂತ ಹೇಳಿದರೆ ನಾವು ಆ ಒಂದು ಕಾಂಪಿಟೇಷನ್ ಇರ್ಲಿಕ್ಕೆ ಎಷ್ಟು ನಿಮ್ಗೆ ಆಗ್ಬೋದು ಒಂದು ಫೋಟೋ ಹಾಕಿ ಶೇರ್ ಮಾಡೋದಷ್ಟೇ ಅಂತ, ಅದನ್ನ ಎಡಿಟ್ ಮಾಡಬೇಕು, ಅದನ್ನ ಅಪ್ಲೋಡ್ ಮಾಡಬೇಕು, ಎಷ್ಟು ಇಂಟರ್ನೆಟ್ ಹೋಗುತ್ತೆ, ಎಷ್ಟು ಕೆಲಸ ಇರುತ್ತೆ, ಒಬ್ಳೆ ಮಾಡಬೇಕು. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾರ್ದು ಕೂಡ ಪೋಸ್ಟ್ ಡಿಲೀಟ್ ಆಗಲಿಲ್ಲ, ಮಾಡೋದು ಇಲ್ಲ. ನಿಮ್ಗೆ ಯಾರಾದ್ರೂ ಡಿಲೀಟ್ ಆಗಿದೆ ಅಂತ ಏನಾದ್ರು ಡೌಟ್ ಇದ್ರೆ ನಿಮ್ಗೆ ಲಿಂಕ್ ಕಳಿಸಿದ್ದೇನಲ್ವಾ, ಅದನ್ನ ಕ್ಲಿಕ್ ಮಾಡಿ. ಒಂದು ವೇಳೆ ಡಿಲೀಟ್ ಆಗಿದ್ರೆ ಆ ಲಿಂಕ್ ಕ್ಲಿಕ್ ಮಾಡೋದೇ ಯಾಕೆ ಬರಬೇಕು? ಕರೆಕ್ಟ್ ಅಲ್ವಾ? ಯಾರ್ದು ಕೂಡ ಡಿಲೀಟ್ ಆಗಲಿಲ್ಲ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಯಾರಿಗೆ ಹೈಯೆಸ್ಟ್ ಲೈಕ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಾವು ಇದು ವಿನ್ನರ್ ಸೆಲೆಕ್ಷನ್ ಒಂದು ಕ್ಷೇತ್ರದಲ್ಲಿ ಮಾಡಿದ್ದೇವೆ, ಇದರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ. ಸೊ ಹಾಗಾಗಿ ಇದನ್ನ ವಿಷಯ ಹೇಳಬೇಕಿತ್ತು, ಹಾಗಾಗಿ ವ್ಲಾಗ್ ಮಾಡಿದೆ. ಯಾರಾದ್ರೂ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಸೊ ಇದರ ವ್ಲಾಗ್ ಇಷ್ಟ ಆಗಿದೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ. ಸೊ ಆದಷ್ಟು ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.